ರಸ್ತೆಯಲ್ಲಿದ್ದ ಹೊಂಡವನ್ನು ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಸಮೀಪದ ಗದ್ದೆಗೆ ಉರುಳಿ ಬಿದ್ದಂತಹ ಘಟನೆ ಉಡುಪಿಯ ಕಟಪಾಡಿಯ ರಾಷ್ಟ್ರೀಯ ಹೆದ್ದಾರಿ 66ರ ಕಲ್ಲಾಪು ಸಮೀಪ ನಡೆದಿದೆ. ಪತ್ರಿಕೆಯೊಂದರ ವರದಿಗಾರರಾದಂಥ ಹಮೀದ್ ಪಡುಬಿತ್ರಿಯವರು ಚಲಾಯಿಸ್ತಾ ಇದ್ದ ಕಾರು ಇದಾಗಿತ್ತು. ಘಟನೆಯಲ್ಲಿ ಕಾರು ಚಲಾಯಿಸ್ತಾ ಇದ್ದ ಹಮೀದ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಕಾಪು ಪೊಲೀಸರು ಕ್ರೇನ್ನಲ್ಲಿ ಕಾರನ್ನ ಮೇಲಕ್ಕೆತ್ತಿದ್ದಾರೆ. ಕಾಪು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. I don't know.